ಅಪಾರ ಜನಮನ್ನಣೆ ಹೊಂದಿದ್ದ ನಿರ್ಮಾ ವಾಷಿಂಗ್ ಪೌಡರ್ಗೆ ನಿರ್ಮಾ ಅನ್ನೋ ಹೆಸರು ಬರಲು ಕಾರಣ ಏನು ಗೊತ್ತಾ? ಅಷ್ಟೇ ಅಲ್ಲ, ನಿರ್ಮಾ ವಾಷಿಂಗ್ ಪೌಡರ್ ಪ್ಯಾಕೆಟ್ನಲ್ಲಿರುವ ಆ ಮುದ್ದು ಮುಖದ ಮಗು ಯಾರು ಗೊತ್ತಾ? ಹೇಳ್ತೀನಿ ಕೇಳಿ. ಅಹಮದಾಬಾದ್ನ ಬಡ ಕೃಷಿಕ ಕುಟುಂಬದಲ್ಲಿ ಏಪ್ರಿಲ್ 13, 1944ರಲ್ಲಿ ಜನಿಸಿದ ಕರ್ಜನ್ ಬಾಯಿ ಪಟೇಲ್ ರಸಾಯನಶಾಸ್ತ್ರದಲ್ಲಿ BSc ಪದವಿ ಗಳಿಸಿ ನಂತರ ಅಹಮದಾಬಾದ್ನ ಲ್ಯಾಬ್ ಒಂದರಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ನಿರ್ವಹಿಸುತ್ತಾರೆ. ಕೆಮಿಸ್ಟ್ರಿ ವಿದ್ಯಾರ್ಥಿಯಾಗಿದ್ದ ಕಾರಣ ಕರ್ಜನ್ ಬಾಯಿ ಪಟೇಲ್ ತಮ್ಮ ಬಿಡುವಿನ ವೇಳೆಯಲ್ಲಿ ಕೆಮಿಕಲ್ಗಳನ್ನು ಬಳಸಿಕೊಂಡು ಏನೇನೋ ಪ್ರಯೋಗಗಳನ್ನು ಮಾಡ್ತಾ ಇದ್ರು. ಹೀಗೆ ಒಂದಿನ ಕರ್ಜನ್ ಬಾಯಿ ಪಟೇಲ್ರಿಗೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಕ್ವಾಲಿಟಿ ಇರೋ ಡಿಟರ್ಜೆಂಟ್ ಪೌಡರ್ನ ತಯಾರಿಸಿದ್ರೆ ಹೇಗೆ ಅನ್ನೋ ಆಲೋಚನೆ ಬರುತ್ತೆ. ನೆಕ್ಸ್ಟ್ ಡೇನೆ ಆ ಯೋಜನೆಯನ್ನು ರೂಪಿಸುತ್ತಾ ಕಾರ್ಯನಿರ್ವಹಿಸುತ್ತಾರೆ. ತಮ್ಮ ಸಂಜೆ ಕೆಲಸದ ಬಳಿಕ ಮನೆಯಲ್ಲಿ ಕೆಮಿಕಲ್ಸ್ ಹಾಗೂ ಇತರ ಪರಿಕರಗಳನ್ನು ಬಳಸಿಕೊಂಡು ಡಿಟರ್ಜೆಂಟ್ ತಯಾರಿಸೋಕೆ ಅನೇಕ ಪ್ರಯೋಗಗಳನ್ನು ಮಾಡಿ ಕೊನೆಗೆ ಹಳದಿ ಬಣ್ಣದ ಡಿಟರ್ಜೆಂಟ್ ಪೌಡರ್ ಅನ್ನ ತಯಾರಿಸುತ್ತಾರೆ. ಬರೀ ₹3ಗೆ 1 kg ಪೌಡರ್ನ ಊರ ಮಂದಿಗೆ ಮಾರೋಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಬೇರೆ ಕಂಪನಿಯ ಡಿಟರ್ಜೆಂಟ್ ಪೌಡರ್ ಸಾಕಷ್ಟು ಜನಪ್ರಿಯವಾಗಿತ್ತು. ಆದ್ರೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಸಿಗುತ್ತಿದ್ದ ಕರ್ಜನ್ ಬಾಯ್ ಅವರ ಡಿಟರ್ಜೆಂಟ್ ಕಡಿಮೆ ಸಮಯದಲ್ಲಿ ಜನರ ಮನಗೆದ್ದು ಬಿಡ್ತು. ಕರ್ಜನ್ ಬಾಯ್ ಪಟೇಲ್ರ ಜನಪ್ರಿಯತೆಯು ಹೆಚ್ಚುತ್ತಾ ಹೋಯಿತು. ಅದೆಲ್ಲ ಸರಿ, ಆ ಡಿಟರ್ಜೆಂಟ್ಗೆ ನಿರ್ಮಾ ಅನ್ನೋ ಹೆಸರು ಬರಲು ಕಾರಣ ಏನು ಅಂತ ಯೋಚಿಸ್ತಾ ಇದ್ದೀರಾ? ಹೇಳ್ತೀನಿ ತಡೀರಿ. ಕರ್ಜನ್ ಬಾಯ್ ಪಟೇಲ್ ತಮ್ಮ ಜೀವನದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಿದ್ದು ತನ್ನ ಮಗಳು ನಿರುಪಮರನ್ನು. ತಾನು ಕೈಯಾರೆ ಆಡಿಸಿ ಬೆಳೆಸಿದ ಮಗಳು ನಿರುಪಮ ಜಗತ್ ಪ್ರಸಿದ್ಧಳಾಗಿ ಬೆಳಿಬೇಕು, ಇಡೀ ಲೋಕವೇ ಆಕೆಯನ್ನು ಗುರುತಿಸುವಂತಲಾಗಬೇಕೆಂದು ಕರ್ಜನ್ ಬಾಯ್ ಅವರ ಕನಸಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು ನೋಡಿ. ಅದೊಂದು ದಿನ ಕಾರು ಅಪಘಾತದಲ್ಲಿ ನಿರುಪಮ ಗಂಭೀರ ಗಾಯಗೊಂಡು ಸಾವನ್ನಪ್ತಾರೆ. ಖುಷಿ ಇದ್ದ ಜೀವನದಲ್ಲಿ ಹಠಾತ್ತನೆ ಕತ್ತಲು ಆವರಿಸಿಕೊಳ್ಳುತ್ತೆ. ಆದರೆ ಛಲ ಬಿಡದ ಕರ್ಜನ್ ಬಾಯ್ ತನ್ನ ಮಗಳನ್ನು ಲೋಕ ಗುರುತಿಸುವಂತೆ ಮಾಡೇ ಮಾಡ್ತೀನಿ ಅನ್ನೋ ಪಣ ತೊಡ್ತಾರೆ. ತಾವು ತಯಾರಿಸಿದ ಡಿಟರ್ಜೆಂಟ್ ಪೌಡರ್ಗೆ ಹೆಸರಿಡುವ ಸಂದರ್ಭದಲ್ಲಿ ನಿರ್ಮಾ ಅನ್ನೋ ತಾವು ಪ್ರೀತಿಯಿಂದ ಮಗಳು ನಿರುಪಮಳನ್ನು ಕರೆಯುವ ಹೆಸರನ್ನೇ ಇಡ್ತಾರೆ. ಅಷ್ಟೇ ಅಲ್ಲದೆ ನಿರ್ಮಾ ಪ್ಯಾಕೆಟ್ನಲ್ಲಿ ತಮ್ಮ ಮುದ್ದು ಮಗಳ ರೇಖಾಚಿತ್ರವನ್ನ ಸೃಷ್ಟಿಸ್ತಾರೆ. ಅನೇಕ ಕಡೆ ಶಾಖೆಗಳನ್ನ ತೆರೆಯುತ್ತಾರೆ. ನೋಡ್ತಾ ಇದ್ದಂತೆ ನಿರ್ಮಾ ಡಿಟರ್ಜೆಂಟ್ ಪೌಡರ್ ಮಾರುಕಟ್ಟೆಯಲ್ಲಿ ಉತ್ತಮ ಹೆಸರನ್ನು ಗಳಿಸುತ್ತೆ. ನಿರ್ಮಾ ಬ್ರ್ಯಾಂಡ್ ಈಗ ಎಷ್ಟು ಜನಪ್ರಿಯತೆಗೊಂಡಿದೆ ಅಂದ್ರೆ ನಿರ್ಮಾ ಹೆಸರಿನಲ್ಲಿ ನಿರ್ಮಾ ಉಪ್ಪು, ನಿರ್ಮಾ ಸಕ್ಕರೆ, ನಿರ್ಮಾ ಸೋಪ್ ಇತ್ಯಾದಿ ನಿರ್ಮಾದ ವಿವಿಧ ಪ್ರಾಡಕ್ಟ್ಗಳು ಲಗ್ಗೆ ಇಟ್ಟಿವೆ. ತಮ್ಮ ಮಗಳನ್ನು ಲೋಕವಿಖ್ಯಾತಿಯನ್ನಾಗಿಸುವವರ ಕನಸು ಕೂಡ ನನಸಾಗಿದೆ. ಇದೇ ಅಲ್ವಾ ಫ್ರೆಂಡ್ಸ್, ಛಲ ಇರೋ ವ್ಯಕ್ತಿ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದು. ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.